ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ಮೊದಲಾಗಿ ಅಡಿಕೆ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ. ಕರಾವಳಿಯ ಅಡಿಕೆ ಬೆಳೆಗಾರರಲ್ಲಿ ಒಂದು ಸಣ್ಣ ಆತಂಕ ಎದುರಾಗಿದೆ. ಅಡಿಕೆ ಮಾರ್ಕೆಟ್ ಮತ್ತೆ ಇಳಿತಾ ಉಂಟಾ ಅಥವಾ ಅಡಿಕೆಗೆ ಬೇಡಿಕೆ ಕುಸಿತಾ ಉಂಟಾ ಅನ್ನುವಂಥ ಒಂದು ಮಾತುಗಳು ಅಡಿಕೆ ಬೆಳೆಗಾರರ ನಡುವೆ ಕೇಳಿ ಬರ್ತಾ ಇರುವಂಥದ್ದು ಇದೇನೋ ಅತ್ಯಂತ ಅಧಿಕೃತವಾದಂಥ ಅಭಿಪ್ರಾಯ ಅಲ್ಲದಿದ್ದರೂ ಕೂಡ ರೈತರ ಬಾಯಿಂದ ಬಾಯಿಗೆ ಒಂಥರ ಗುಸುಗುಸು ಅಂತ ನಾವೇನು ಹೇಳ್ತೇವೆ, ಈ ರೀತಿಯ ಸುದ್ದಿ ಅಂದರೆ ಅಧಿಕೃತವಲ್ಲದ ಸುದ್ದಿಗಳು ಸ್ಪ್ರೆಡ್ ಆಗಿ ಒಂದು ಮಟ್ಟಕ್ಕೆ ಅಡಿಕೆ ಬೆಳೆಗಾರರ ರೈತರ ನಡುವೆ ಸಣ್ಣ ಒಂದು ಗೊಂದಲ ಇದೆ. ಅಡಿಕೆ ಯಾಕಂತ ಹೇಳಿದ್ರೆ ಅಡಿಕೆಗೊಮ್ಮೆ ಭಾರಿ ದೊಡ್ಡ ಅಥವಾ ಭಾರಿ ಒಳ್ಳೆಯ ರೇಟ್ ಬಂದಿತ್ತು. ಇತ್ತೀಚಿನ ತನಕ ಕೂಡ ಅತ್ಯಂತ ಒಳ್ಳೆಯ ದರ ಇತ್ತು. ಸೊ ಈ ನಡುವೆ ಈಗ ಉಂಟಾಗಿರುವಂಥ ಒಂದು ಸಣ್ಣ ಗೊಂದಲ ಅಂದರೆ ಭಾರತಕ್ಕೆ ಇಂಪೋರ್ಟ್ ಆಗ್ತಾ ಇರುವಂಥ ಅಡಿಕೆ ಪ್ರಮಾಣ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಅಡಿಕೆಗೆ, ನಮ್ಮ ಕರಾವಳಿ ಅಡಿಕೆಗೆ ಅಥವಾ ಕರ್ನಾಟಕದ ಅಡಿಕೆಗೆ ಬೇಡಿಕೆ ಕಡಿಮೆ ಆಗಿದೆ ಅನ್ನುವಂಥ ಗುಸುಗುಸು ಇದೆಯಲ್ಲ, ಈ ಗುಸುಗುಸು ಒಟ್ಟು ಮಾರ್ಕೆಟ್ನಲ್ಲಿ ಒಂದಷ್ಟು ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಕರ್ನಾಟಕದ ಪ್ರತಿಷ್ಠಿತ ಮತ್ತು ಅತಿ ದೊಡ್ಡ ಅಡಿಕೆ ಬೆಳೆಗಾರರ ಜೊತೆಗೆ ಅಡಿಕೆ ಖರೀದಿ ಮಾಡುವಂಥ ಸಂಸ್ಥೆ ಕೂಡ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರು ಈಗಾಗಲೇ ಒಂದು ಅಭಯದ ಮಾತನ್ನು, ಭರವಸೆಯ ಮಾತನ್ನು, ಅಡಿಕೆ ಬೆಳೆಗಾರರಿಗೆ ಧೈರ್ಯದ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಂಪ್ಕೋ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಪ್ರತಿ ವರ್ಷ ವಿದೇಶದಿಂದ ಅಡಿಕೆ ಆಮದಾಗ್ತಾ ಇದ್ದು ಅದೇನು ವಿಶೇಷ ಅಲ್ಲ. ಈ ಬಾರಿಯೂ ಅಷ್ಟೇ ಪ್ರಮಾಣದ ಅಡಿಕೆ ಆಮದಾಗಿದೆ. ಸೊ ರೈತರು ಆತಂಕ ಪಡಬೇಕಾಗಿಲ್ಲ ಅಂತ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೋಡ್ಗಿ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನು ಆಮದಾಗ್ತಾ ಇರುವಂಥದ್ದು, ಇಂಪೋರ್ಟ್ ಆಗ್ತಾ ಇರುವಂಥದ್ದು ಏನು ಹೊಸ ವಿಚಾರ ಅಲ್ಲ, ಪ್ರತಿ ವರ್ಷವೂ ಆಗುತ್ತೆ. ಸೊ ಪ್ರತಿ ವರ್ಷ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನು ಅದು ದೊಡ್ಡ ಆತಂಕ ಸೃಷ್ಟಿ ಮಾಡೋದಿಲ್ಲ. ಅಡಿಕೆ ಆಮದು ತಡೆಗೆ ಕ್ಯಾಂಪ್ಕೋ ಸರ್ವ ರೀತಿಯಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಉಂಟು. ಕೇಂದ್ರ ಸರ್ಕಾರದ ಸಚಿವರು ಮತ್ತು ಇಲಾಖಾ ಅಧಿಕಾರಿಗಳೊಂದಿಗೆ ನಾವು ಈ ವಿಚಾರವಾಗಿ ಸಮಾಲೋಚನೆಯನ್ನು ಮಾಡಿದ್ದೇವೆ ಮತ್ತು ನಿರಂತರವಾಗಿ ಈ ವಿಚಾರವಾಗಿ ಅವ್ರ ಜೊತೆಗೆ ನಾವು ಚರ್ಚೆಯಲ್ಲಿದ್ದೇವೆ. ಉತ್ತರ ಭಾರತದಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರವನ್ನು ಅವರು ಗಮನಕ್ಕೆ ತಂದಿದ್ದಾರೆ. ಉತ್ತರ ಭಾರತದಲ್ಲಿ ತಾಪಮಾನ ಏರಿಕೆಯಾಗಿರುವುದರಿಂದ ತಾತ್ಕಾಲಿಕವಾಗಿ ಕರಾವಳಿ ಭಾಗದ ಅಡಿಕೆಯ ಬೇಡಿಕೆಗೆ ತಾತ್ಕಾಲಿಕ ಹಿನ್ನಡೆ ಆಗಿದೆ. ಮುಂದಿನ ಕೆಲವು ದಿನಗಳಲ್ಲಿ ಈ ನಡುವೆ ನಮ್ಮ ಜೊತೆಗೆ ಕ್ಯಾಂಪ್ಕೋ ಅಧ್ಯಕ್ಷರಾಗಿರುವಂಥ ಕಿಶೋರ್ ಕುಮಾರ್ ಕೋಡ್ಗೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ಈಗ ಅಡಿಕೆ ಬೆಳೆಗಾರನ ನಡುವೆ ಉಂಟಾಗಿರೋ ಸಣ್ಣ ಒಂದು ಗೊಂದಲ, ಎಲ್ಲೋ ಮಾರ್ಕೆಟ್ ಕುಸಿತ ಆಗ್ತಾ ಉಂಟಾ, ದರ ಕುಸಿತ ಆಗ್ತಾ ಉಂಟಾ, ಅಥವಾ ಆಮದು ಜಾಸ್ತಿಯಾಗಿ ಇಂಥ ಸಮಸ್ಯೆ ಉಂಟಾಗಿದೆ ಅಂತೆಲ್ಲ ಸಣ್ಣ ಗೊಂದಲಗಳು. ಈ ನಡುವೆ ನೀವು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದೀರಿ, ಯಾವ ರೀತಿ ಕೂಡ ಭಯ ಪಡಬೇಕಾಗಿಲ್ಲ, ಇದೆಲ್ಲ ತಾತ್ಕಾಲಿಕ ಅಂತ ಹೇಳಿದ್ದೀರಿ. ಎಸ್ ಸರ್, ನೀವು ಈ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಧೈರ್ಯವನ್ನು ಅಡಿಕೆ ಬೆಳೆಗಾರರಿಗೆ ಕೊಡ್ಲಿಕ್ಕೆ ಬಯಸ್ತೀರಿ ಸರ್? ನೋಡಿ, ಕ್ಯಾಂಪ್ ಇರುವುದೇ ಅಡಿಕೆ ಬೆಳೆಗಾರರ ಹಿತರಕ್ಷಣೆ ಕಾಯಲಿಕ್ಕೆ. ಖಂಡಿತ ನಾವು ನಮ್ಮ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದೇವೆ. ಇದರೊಟ್ಟಿಗೆ ನಮ್ಮ ARDF ಅಡಿಕೆಯ ಹೆರಕರೆ ರಿಸರ್ಚ್ ಡೆವಲಪ್ಮೆಂಟ್ ಫೌಂಡೇಶನ್ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಅದರ ಅಧ್ಯಕ್ಷ, ಅವರು ಪ್ರಧಾನಮಂತ್ರಿಗಳಿಗೆ ಬರ್ತಿದ್ದಾರೆ. ನಮ್ಮ ದೇಶದಲ್ಲಿ ನಮಗೆ ಬೇಕಾದಷ್ಟು ಅಡಿಕೆ ಬೆಳೆಯುತ್ತಾ ಇರುವಾಗ ಆಮದು ಅಗತ್ಯ ಇರುವುದಿಲ್ಲ. ಅದರ ಬಗ್ಗೆ ತಾವು ಕ್ರಮ ತಗೊಳ್ಬೇಕು ಇರ್ಬೇಕಂತ ಧರ್ಮಸ್ಥಳ ಹೆಗಡೆ ಅವರು ಪ್ರಸ್ತಾಪ ಬಂದಿದ್ದಾರೆ. ಕ್ಯಾಂಪ್ಗೂ ಸಂಬಂಧಪಟ್ಟ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ನಿರಂತರ ಸಂಪರ್ಕದಲ್ಲಿದೆ. ಆದ್ರೆ ಇದರಲ್ಲಿ ಗೊಂದಲ ಏನಿಲ್ಲ. ಅಡಿಕೆ ಮೊದಲಿಂದ ಇಂಪೋರ್ಟ್ ಆಗ್ತಾ ಇದೆ, ಅದೇ ಪರ್ಸೆಂಟೇಜ್ ಇಂಪೋರ್ಟ್ ಆಗಿದೆ. ನಮ್ಮ ಪ್ರಶ್ನೆ ಏನಂದ್ರೆ, ಅಡಿಕೆಗೆ ತೋಟಗಳು ಇನ್ನೂ ಹೆಚ್ಚಾಗ್ತಾ ಇರುವಾಗ ಇಂಪೋರ್ಟ್ ಅಗತ್ಯ ಇಲ್ಲ ಅಂತ ನಮ್ದು ಒಂದು ಪ್ರಧಾನಮಂತ್ರಿಗಳಿಗೆ ಒತ್ತಡ. ಸ್ವಾಭಾವಿಕವಾಗಿ ಏನಾಗ್ತದೆ ಅಂದ್ರೆ, ಅಡಿಕೆ ಮಾರುಕಟ್ಟೆಯಲ್ಲಿ ಸ್ವಲ್ಪ 5 ಹಿನ್ಮುಖ ಬರುವಾಗ ಕೆಲವು ವರ್ತಕರು, ಎಲ್ಲರೂ ಅಂತ ನಾನು ಹೇಳುವುದಿಲ್ಲ, ಕೆಲವು ಮಂದಿ ವರ್ತಕರು ಈ ಜನರಲ್ಲಿ ಸ್ವಲ್ಪ ಆತಂಕ ಹುಟ್ಟಿಸಿ ಅಡಿಕೆಯನ್ನು ಕಡಿಮೆ ದರದಲ್ಲಿ ಖರೀದಿ ಮಾಡುವ ಹುನ್ನಾರದಲ್ಲಿದ್ದಾರೆ. ಇದು ಒಂದು ದೊಡ್ಡ ಇದು. ಆಕ್ಚುಲಿ ಏನಾಗಿದೆ ಅಂದ್ರೆ, ಅಡಿಕೆಗೆ ಬೇಡಿಕೆ ಇದೆ, ಅಡಿಕೆ ಸ್ಟಾಕ್ ಇಲ್ಲ ನಾರ್ತ್ ಇಂಡಿಯಾದಲ್ಲಿ.
ಓಹೋ. ಸ್ವಲ್ಪ ಮಟ್ಟಿಗೆ ಬರ್ಮಾಡ್ಕೆ ಬಂದದ್ದು ಸತ್ಯ, ಆದ್ರೆ ಅದಕ್ಕೆ ಕಗ್ಗಾಲಾಗಬೇಕಾದ ಅಗತ್ಯ ಇಲ್ಲ. ಇವತ್ತೊಂದು ವರ್ತಮಾನ ಬಂದಿದೆ, ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ಇನ್ನೂ ತನಿಖೆ ಆಗ್ಬೇಕು. ನಮ್ಗೆ ಇನ್ನು ಮಾಹಿತಿ ಸರಿಯಾಗಿ ಸಿಗ್ಲಿಲ್ಲ, ಕೆಲವು ವಿಚಾರ ಬಂದಿದೆ. ಎಲ್ಲ ಇಂಪೋರ್ಟ್ ಆಗುವಂತ ಪೋರ್ಟ್ಗಳಲ್ಲಿ ಅದರ ಸಂಪೂರ್ಣ ತನಿಖೆ ಮಾಡಬೇಕಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಎಂಬ ಒಂದು ಬಂದಿದೆ. ನಮ್ಮ ವೀರೇಂದ್ರ ಹೆಗ್ಗಡೆ ಅವರ ಒಂದು ಪತ್ರಕ್ಕೆ ಪ್ರಧಾನಮಂತ್ರಿ ಸ್ಪಂದಿಸಿದ್ದಾರೆ ಅಂತ ವರ್ತಮಾನ ಬರ್ತಾ ಇದೆ. ಇದು 100% ಸತ್ಯ ಅಂತ ಹೇಳುವುದಿಲ್ಲ, ನನಗೆ ಬಂದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಖಂಡಿತ ಸರ್, ಖಂಡಿತ ಖಂಡಿತ ಖಂಡಿತ. ಅಡಿಕೆ ಬೆಳೆಗಾರರು ಆತಂಕ ಪಡಬೇಕಾದ ಅಗತ್ಯ ಇಲ್ಲ, ಯಾಕಂದ್ರೆ ಅಡಿಕೆ ಕುಸಿತದೆ ಅಂತೇಳಿ ಹೆದರಿಕೆಯಿಂದ ಅಡಿಕೆ ಕೊಡುವ ಅಗತ್ಯ ಇಲ್ಲ ಸರ್. ಮತ್ತೆ ಹಳೆ ಅಡಿಕೆಗೆ 540-45 ಕ್ಯಾಂಪ್ಗಳವರೆ ಖರೀದಿ ಮಾಡ್ತಾ ಇದ್ವಿ. ಹಳೆ ಅಡಿಕೆ ಅಂದ್ರೆ ಚೋಳ ಒಂದು ವರ್ಷ. ಹೌದು ಹೌದು. ಅಕ್ಟೋಬರ್ಕ್ಕೆ ಇದೆಲ್ಲವೂ ಹಳೆ ಅಡಿಕೆ ಆಗ್ತದೆ. ಈಗ ಏನು ರೈತರ ಹತ್ರ ಈ ವರ್ಷದ ಅಡಿಕೆ ಉಂಟು, ಅಕ್ಟೋಬರ್ ಬರುವಾಗ ಹಳೆ ಅಡಿಕೆ ಆಗ್ತದೆ. ಹೌದು ಹೌದು. ಅವಾಗ ಅವರಿಗೆ 500 ರೂಪಾಯಿ ಅಥವಾ 490 ಮೇಲಿನ ದರ ಸಿಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಓಕೆ ಓಕೆ ಓಕೆ. ಆದ್ರೆ ಮತ್ತೊಂದು ಏನಾಗಿದೆ ಅಂದ್ರೆ, ಇಡೀ ಉತ್ತರ ಭಾರತದಲ್ಲಿ ಒಂದು ರೀತಿಯ ಬಿಸಿ ಹವೆ. ಈ ಬಿಸಿ ಹವೆಯಲ್ಲಿ ಸ್ವಾಭಾವಿಕವಾಗಿ ಯಾರು ಅಡಿಕೆ ತಿನ್ನುವುದಿಲ್ಲ. ಓ ಎಸ್ ಎಸ್. ಸ್ವಲ್ಪ ಕನ್ಸಂಪ್ಷನ್ ಕಡಿಮೆ ಆಗ್ತದೆ. ಹೌದು 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 ಹೌದು. ಮಳೆ ಬರಬೇಕು ಅಥವಾ ಚಳಿ ಜೋರ ಆದಾಗ ಈ ಅಡಿಕೆ ತಿಂದಾಗ ಬಾಡಿ ಹೀಟ್ ಆಗ್ತದೆ. ಇದೊಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅವಾಗ ವಾಪಸ್ ಮಾರ್ಕೆಟ್ ಸ್ವಲ್ಪ ಏರ್ತದೆ, ಅಥವಾ ಹಳೆ ಅಡಿಕೆ ಆದಾಗಲೂ ಇರ್ತದೆ. ಮತ್ತೆ ಇಂಪೋರ್ಟ್ ಬರುವುದು ಸ್ವಲ್ಪ ಕಡಿಮೆ ಆಗ್ತದೆ, ಯಾಕಂದ್ರೆ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಅದು ಇಲ್ಲ ಬರ್ಮಾದಲ್ಲೂ ಸಹ. ಓಕೆ ಓಕೆ. ಸೊ ಆದ್ರಿಂದ ಯಾವುದೇ ರೈತರು ಗಡಿಬಿಡಿಯಲ್ಲಿ ಕಡಿಮೆ ದರದಲ್ಲಿ ಅಡಿಕೆ ಮಾರುವ ಅಗತ್ಯ ಇಲ್ಲ. ಕ್ಯಾಂಪು ಅವರ ಸರ್ಕಾರಕ್ಕಾಗಿ ಸದಾ ಸಿದ್ಧವಿದೆ ಅಂತ ಅಧ್ಯಕ್ಷನಲ್ಲಿ ನಾನು ಭರವಸೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ. ಎಲ್ಲಾ ಪ್ರಯತ್ನಗಳು ಎಲ್ಲಾ ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಅಥವಾ ಕಸ್ಟಮ್ ಇಲಾಖೆಯ ಅಧಿಕಾರಿಗಳಿಗೂ ನಾವು ಮನವಿ ಮಾಡಿದ್ದೇವೆ, ಮೇಲ್ ಕಳಿಸಿದ್ದೇವೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಹಿತಿಗಳನ್ನು ನಾವು ಆವಾಗ ತರಿಸ್ತಾ ಇದ್ದೇವೆ. ಓಕೆ ಸರ್, ಖಂಡಿತ ಖಂಡಿತ. ನಿಮ್ಮ ಧೈರ್ಯದ ಮಾತಿಗಾಗಿ ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಕ್ಯಾಂಪ್ಕೋ ಅಧ್ಯಕ್ಷರಾಗಿರುವಂಥ ಕಿಶೋರ್ ಕುಮಾರ್ ಕೊಡ್ಗಿ ಅವರು ಅಡಿಕೆ ಬೆಳೆಗಾರರಿಗೆ ಧೈರ್ಯದ ಮಾತನ್ನು ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಗಾಳಿ ಸುದ್ದಿಯನ್ನು ನಂಬಿಕೊಂಡು ಆತಂಕಕ್ಕೆ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಏನು ಅಡಿಕೆಗೆ ಒಳ್ಳೆಯ ದರ ಏನು ಇವಾಗ ಇದೆ, ಅದೇ ರೀತಿಯ ದರ ಮುಂದೆ ಕೂಡ ಈ ಮಳೆಗಾಲ ಮುಗಿದ ನಂತರ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಇವೆಲ್ಲ ತಾತ್ಕಾಲಿಕವಾದಂಥ ಸಣ್ಣ ಪುಟ್ಟ ಫ್ಲಕ್ಚುಯೇಷನ್ಗಳು ಅಂತ. ಎಸ್, ನಾನು ಒಂದು ನ್ಯೂಸ್ ಆ್ಯಂಡ್ ವ್ಯೂಸ್ನಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಡ್.